ಗೈಡ್ಲೈನ್ಸ್ ಆಯಿತು. ಈಗ ತಮ್ಮಣ್ಣ ಶೆಟ್ಟರೆ, ನಾನು ನಿಮ್ಮ ಹತ್ರ ಪ್ರಶ್ನೆ ಬರುವಂಥದ್ದು, ಈಗ ಪ್ರಮೋದ್ ಮುತಾಲಿಕ್ ಅವರು ಎತ್ತಿರುವಂಥ ಪ್ರಶ್ನೆ ಈಗ ಅದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಆಗ್ತಾ ಉಂಟು ಬಡ್ಡೂರವರೇ. ಇವರೇನೋ ಮಸೀದಿಯ ಮೇಲಿನ ಧ್ವನಿವರ್ಧಕದ ಮೇಲೆ ಕಣ್ಣಿಟ್ಟು ತಕರಾರು ಮಾಡಿದರು, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಂತ ಹೇಳಿದರು. ಈಗ ನೋಡಿದರೆ ಸರ್ಕಾರ ತಂದ ಈ ಆದೇಶ ಏನಿದೆ, ಆದೇಶ ಇದು ನಮ್ಮ ಕಾಲ ಬುಡಕ್ಕೆ ಬಂತಲ್ವಾ ಅಂತ. ತಮ್ಮಣ್ಣ ಶೆಟ್ಟರೆ ನೋಡಿ, ಎಸ್, ಇಲ್ಲಿ ಒಂದು ಸಾಧಾರಣ ನಾವು ಇಲ್ಲಿಯ ಒಂದು ಯಕ್ಷಗಾನ ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲಿ ಅವಿದ್ಯಾವಂತರಿದ್ರು ರಾಮಾಯಣ ಏನು, ಭಾಗವತ ಏನು, ಪುರಾಣಗಳೇನು, ಗ್ರಂಥ ಎಲ್ಲ ವಿಚಾರ ಕಥೆಗಳೆಲ್ಲ ಮಹಾಭಾರತ ಗೊತ್ತಾದದ್ದು ಹೇಗೆ ಹೇಳಿ? ಒಂದು ಯಕ್ಷಗಾನದಂತ ಒಂದು ವೇದಿಕೆಯಿಂದ. ಆ ವೇದಿಕೆಯಲ್ಲಿ ಯಕ್ಷಗಾನಕ್ಕೆ ಬರದವನು ಮನೆಯಲ್ಲಿ ಕೂತು ಈ ಮೈಕದಿಂದಾಗಿ ಕಲ್ಪಿಸ್ತಿದ್ದ. ಹನುಮಂತ ಲಂಕೆಗೆ ಹಾರಿದ, ಈಗ ಇಲ್ಲಿ ಇಂದ್ರನಂತ ಮುರಿದ, ಎಲ್ಲ ಏನೇ ಇದ್ರು ದೂರದಿಂದ ನೋಡಿ ಅದನ್ನೊಂದು ಕಲ್ಪಿಸಿಕೊಂಡು ಆ ಮೈಕ ಅಂದ್ರೆ ಅವನು ಆ ಲೋಕದಲ್ಲಿ ಹೋಗ್ತಿದ್ದ. ಇಲ್ಲಿ ನೋಡಿ, ಇಲ್ಲಿ ಯಕ್ಷಗಾನ ಒಂದು ಕಡೆ, ಇನ್ನೊಂದು ಕಡೆ ಒಂದು 5-6 ನಾಟಕದ ತಂಡ ಇದೆ. ಇವತ್ತು ನೋಡಿ, ಇಲ್ಲಿ ಒಂದು ಒಳ್ಳೆಯ ಒಂದು 5-10 ನಾಟಕದ ತಂಡ ಬಂದಿದೆ. ಈ ಎಲ್ಲ ತಂಡಗಳು ಈ ಕಲಾವಿದರಿಗೆ ಅದೇ ಒಂದು ಜೀವನಾಶ್ರಯ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಈ ಯಕ್ಷಗಾನ ಮತ್ತೆ ಈ ನಾಟಕದ ತಂಡ ಅಲ್ಲ ಬೇರೆ ಬೇರೆ ವಿಚಾರಗಳೆಲ್ಲ ಬಂದಾಗ, ಈಗ ಇಂಥ ಸಮಸ್ಯೆಗಳಿನ್ನು ಎದುರಾದಾಗ ಒಂದು ವೇಳೆ ಪರ್ಮಿಷನ್ ಸಿಗದೇ ಇರುವುದು, ಮತ್ತೆ ಒಂದು ವೇಳೆ ಆ ಇದ್ದ ಆಟ ಯಾರ ನಮಗೆ ಆಗದವರೊಂದು ದೂರು ಸಲ್ಲಿಸಿ ಅಲ್ಲಿ ಒಂದು ಸಮಸ್ಯೆ ಆಗುವುದು, ಒಟ್ಟಿನಲ್ಲಿ ಈಗ ನಿನಗೆ ಅರ್ಧದಲ್ಲಿ ನಿಲ್ಲುವುದು. ಇನ್ನು ಯಕ್ಷಗಾನ ನಾಟಕ ಹಾಕುವಾಗ ಈ ಗೈಡ್ಲೈನ್ಸ್ ಹೇಳೋ ಪ್ರಕಾರ ಒಳಾಂಗಣ ಅಂತ ಹೇಳಿದ್ರೆ ಇಂಡೋರ್ಸ್, ಏನು ನಾವು ಸಭಾಂಗಣ ಅಂತ ಹೇಳ್ತೇವೆ, ಆಡಿಟೋರಿಯಂ ಅಂತ ಹೇಳ್ತೇವೆ, ಅಲ್ಲಿ ಮಾತ್ರ ನೀವು ಮೈಕನ್ನು ಬಳಸಬಹುದು. ಬಾಗಿಲಾಕಿಕೊಂಡು ಈಗ ನೀವು ಹೇಳೋ ಪ್ರಕಾರ ನಮ್ಮ ಊರಲ್ಲಿ ಯಕ್ಷಗಾನಗಳು ಎಷ್ಟೋ ಗದ್ದೆಗಳಲ್ಲಿ, ಮೈದಾನಗಳಲ್ಲಿ ನಡೆಯುವಂಥದ್ದು, ನಾಟಕಗಳು ಎಷ್ಟೋ ಮೈದಾನಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ ನಡೆಯುವಂಥದ್ದು, ಮತ್ತು ಎಷ್ಟೋ ಊರಿನ ಜಾತ್ರೆಯ ಸಂದರ್ಭದಲ್ಲಿ ನೇಮಗಳು ರಾತ್ರಿ ನಡೆಯುವಂಥದ್ದಾಗಿದ್ದರೆ ಅದು ಕೂಡ ಬಯಲು ಪ್ರದೇಶದಲ್ಲೇ ನಡೆಯುವಂಥದ್ದು. ಸೊ ಅಲ್ಲೆಲ್ಲ ನೀವು ಈಗ ಬಯಲು ಪ್ರದೇಶದಲ್ಲಿ ನೀವು ಮೈಕ್ ಯಕ್ಷಗಾನಕ್ಕೆ, ನಾಟಕಕ್ಕೆ ಅಥವಾ ಈ ಒಂದು ನೇಮದ ಸಂದರ್ಭದಕ್ಕೆ ನಿಮಗೆ ಅಲ್ಲಿ ಬೇಕಿದ್ದರೆ ಅಥವಾ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕಾಗಿ ನೀವು ಮೈಕ್ ರಾತ್ರಿ ಬಳಸುವುದಿದ್ದರೆ ನಿಮಗೆ ಪರ್ಮಿಷನ್ ಬೇಕು. ಮತ್ತು ಪರ್ಮಿಷನ್ ಗ್ರಾಂಟೆಡ್, ಅದು ಆ ಸಂಬಂಧಪಟ್ಟ ಪ್ರಾಧಿಕಾರದ ಅಂತಿಮ ತೀರ್ಮಾನಕ್ಕೆ ಒಳಪಟ್ಟದ್ದು. ಅಲ್ಲಿ ಕೂಡ ಏನು ಹೇಳ್ತಾರೆ, ವಿಶೇಷ ಸಂಬಂಧಪಟ್ಟ ವಿಚಾರವಾಗಿದ್ದರೆ ಮಾತ್ರ ಕೊಡಬಹುದು, 10 ಗಂಟೆ ನಂತರದ್ದು, ಕೇಳಿದವರೆಲ್ಲರಿಗೂ ಕೊಡುವಾಗೆ ಇಲ್ಲ ಅದು ಹೇಳುತ್ತೆ ಆ ಗೈಡ್ಲೈನ್ಸ್. ಈಗ ನೀವು ಪ್ರಶ್ನೆ ಅಲ್ಲಿಗೆ ಬರ್ತದೆ, ಅದು ತಮ್ಮಣ್ಣ ಶೆಟ್ರೆ, ಯಕ್ಷಗಾನದ್ದು ಪ್ರಶ್ನೆ ಬರ್ತದೆ, ನಾಟಕದ್ದು ಪ್ರಶ್ನೆ ಬರುತ್ತೆ. ತಟ್ಟೆ ಹೇಳ್ತಿರಲ್ಲ ಈಗ ಪಾಪ ನೋಡಿ, ಅದು ಎಷ್ಟು ಚಂದ. ಇಲ್ಲಿ ಒಂದು ಈಗ ನೋಡಿ, ನಾಟಕ ಭಾರಿ ಚಂದ, ಭಾರಿ ಒಂದಷ್ಟು ನಿರುದ್ಯೋಗ ಸಮಸ್ಯೆ ಪರಿಹಾರ ಇದ್ದಿದೆ ಅಲ್ಲೆಲ್ಲ. ಈಗ ಎಲ್ಲ ಕಲಾವಿದರು ಒಳಗೋದ್ರೆ ಈ ಪರಿಸ್ಥಿತಿ ಅದು. ಇನ್ನೊಂದು ನೋಡಿ, ಈಗ ನಾಟಕ ಅಂತ ಹೇಳಿದ್ರೆ ಅದೊಂದು ನಿರ್ದೇಶಕನ ಕಲ್ಪನೆಯಲ್ಲಿ ಅನಾವರಣ ಆಗುದು. ಅಲ್ಲಿ ಈಗ ನೋಡಿ, ಅಲ್ಲಿ ನಾಟಕಕ್ಕೆ ಅವನಿಗೆ ಯಾವುದಕ್ಕೆ ಅದು ಆ ಸ್ವರ ಬೇಕು, ಆ ಸ್ವರಗಳು ಸಿಕ್ಕಿದಾಗ ಮಾತ್ರ ಅದು ನಾಟಕ ಆಗಲಿ, ಅಲ್ಲಿನ ಹಾಡಾಗಲಿ, ಯಾವುದೇ ಸಂಗೀತ ಆಗಲಿ, ಭಾಗವತಿಗೆ ಆಗಲಿ ಅದು ಅನಾವರಣ ಆಗಬೇಕಿದ್ರೆ ಅದಕ್ಕೆ ಅದರದೇ ಆದಂಥ ಒಂದು ಸ್ವರ, ಅಷ್ಟೇ ತಾಂತ್ರಿಕತೆ ಬೇಕು. ಇದು ಇಲ್ಲಿಯನ್ನು ನಾನು ಸ್ಪಷ್ಟವಾಗಿ ನೋಡಿ, ಅಲ್ಲಿ ಇವರು ಆ ಮೈಕದ ಶಬ್ದಗಳನ್ನು ಏರಿಳಿತ ಇವರ ಕೈಯಲ್ಲಿದ್ದರೆ, ನಾನು ಹೇಳೋದು ಈ ಮೈಕದ ರಿಮೋಟು ಸರ್ಕಾರದ ಕೈಯಲ್ಲಿ ಇರೋದು ಬೇಡ. ಮೈಕದ ರಿಮೋಟ್ ಯಾರ ಹತ್ರ ಇರಬೇಕು, ಆ ಆಪರೇಟರ್ ಹತ್ರ ಇರಲಿ. ಬಟ್ ಇದು ಕಷ್ಟ ಆಗ್ತದೆ ಇನ್ನು ಮುಂದೆ. ಇದು ಯಾವುದೇ ಕಾರಣಕ್ಕೂ ಎಲ್ಲರೂ ಒಕ್ಕೊರಳಲ್ಲಿ ಈ ಸರ್ಕಾರಕ್ಕೊಂದು ಮನವಿ ಮಾಡುವಂಥದ್ದು. ಈಗ ಮಾಡಿದ್ದಾರೆ ಯಾರು, ಈಗ ಸುಪ್ರಭಾತ ಮಾಡಲಿಕ್ಕೆ ಹೊರಡಿದ್ದಾರೆ, ಅವರೆಲ್ಲ ಮಾಡಲಿ, ಇನ್ನೂ ಮಾಡಲಿ ಸರ್. ನಾನು ಹೇಳೋದು ನೋಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಮುಜರಾ ಇಲಾಖೆಯಿಂದ 1-2 ಜನವನ್ನು ನೇಮಿಸಿ ಎಲ್ಲ ಕಡೆ ಮೈಕ್ಗಳನ್ನು ಹಾಕಿ ಎಲ್ಲ ದೇವಸ್ಥಾನಗಳಲ್ಲಿ ಸುಪ್ರಭಾತ ಅಲ್ಲ ಉಪನ್ಯಾಸಗಳು, ಶ್ಲೋಕಗಳು, ಪಠನಗಳು, ಭಜನೆಗಳು ನಡೀಲಿ. ಯಾಕೆ ನಡಿಬೇಕಂತ ಹೇಳಿದರೆ, ಇವತ್ತು ನಾವು ಈ ಸ್ಥಿತಿಗೆ ಬಂದದ್ದು ನಮಗೆ ಸಾಮಾನ್ಯ ಧಾರ್ಮಿಕ ಚಿಂತನೆಯ ಪ್ರಾಥಮಿಕ ಶಿಕ್ಷಣವು ನಮ್ಮಲ್ಲಿ ಇಲ್ಲದ ಕೊರತೆಯಿಂದಾಗಿ ಇವತ್ತು ನಿಮ್ಮ ಮಾತಿಗೆ ನಾವು ಕುಣಿತಾ ಇದ್ದೇವೆ. ನಮಗೇನು ಏನು ಬೇಕು, ಒಂದು ಅರ್ಧ ಗಂಟೆ ಧಾರ್ಮಿಕ ಉಪನ್ಯಾಸವನ್ನು ಕೊಡುವಂತಾಗಲಿ. ಯಾಕಂತ ಹೇಳಿದರೆ ಈಗ ಧಾರ್ಮಿಕ ಉಪನ್ಯಾಸ ಕೊಡಲಿಕ್ಕೆ ಸಮಸ್ಯೆ ಇಲ್ಲ. ಎಲ್ಲ ಗ್ರಾಮಾಂತರ ಪ್ರದೇಶ ಅನೇಕ ಪುರೋಹಿತರುಗಳೆಲ್ಲ ಇದ್ದಾರೆ. ಈಗ ನಿತ್ಯ ಒಂದು ನಿಮ್ಮ ಮನೆಯಲ್ಲಿ ಈಗ ಭಾಗವತ ಆಗಬೇಕಿದ್ರೆ 5 ಲಕ್ಷ ರೂಪಾಯಿ ಹಾಕ್ತಾರೆ ಅಲ್ವೇ? ಅದರ ಬದಲು ಅರ್ಧ ಗಂಟೆ ಇದಕ್ಕೆ ಟೈಮ್ ಕೊಡಲಿ. ಅರ್ಧ ಗಂಟೆ ಜನರಿಗೆ ಹೋಮ ಮಾಡೋದು ಹೇಗೆ, ನಾವು ಪೂಜೆ ಮಾಡೋದು ಹೇಗೆ, ಅಲ್ಲ ನಾವು ಯಾಕೆ ಮಾಡಬೇಕು. ಎಷ್ಟೋ ಜನ ಮನೆಯಲ್ಲಿ ಇವತ್ತು ವರ್ಷಂಪ್ರತಿ ಗನೋಮ ಆಗ್ತದೆ, ಆದರೆ ಮಂಡಲ ಹಾಕೋದು ಯಾಕೆ ಅದಕ್ಕಂತ ಕೇಳಿದರೆ ಆ ಮನೆಯವನಿಗೆ ಗೊತ್ತಿಲ್ಲ.
ನಾನು ಹೇಳೋದು ಅದಕ್ಕೆ ಆ ಹಲಸಿನ ಕಟ್ಟಿಗೆ ಯಾಕೆ ಹಾಕೋದು, ಅದಕ್ಕೆ ಬೇರೆ ಹವಿಸನ್ನು ಯಾಕೆ ಹಾಕೋದು, ಇದರ ಉದ್ದೇಶ ಏನು, ನಿನ್ನ ಸಂಕಲ್ಪ ಏನು ಅಂತ ಹೇಳಿದ್ರೆ ಅದರ ಏನು ಸ್ಥೂಲ ಗೊತ್ತಿಲ್ಲ. ನಾನು ಯಾಕೆ ಹೇಳೋದು ಅಂತ ಹೇಳಿದರೆ, ಇಂಥ ಮೈಕ್ಗಳ ಮುಖಾಂತರ 5 ಗಂಟೆಯಿಂದ 6 ಗಂಟೆಯವರೆಗೆ ಆವಾವ ಜಾಗದಲ್ಲಿ ಒಂದು ಅನುಭವದ ಧಾರ್ಮಿಕ ಚಿಂತನೆಯನ್ನು ಕೊಡುವಂಥ ಕೆಲಸಗಳಾಗಲಿ ಅದರ ಜೊತೆಗೆ ಮೈಕನ್ನು ಸರ್ಕಾರ ಮುಟ್ಟುವುದು ಬೇಡ. ಇಲ್ಲಿ ಯಕ್ಷಗಾನಗಳ ನಾಟಕಗಳು ಇದನ್ನು ನಡೆಯುವುದು ನಡೀಲಿ. ಆದರೆ ನಮ್ಮ ಮಾನವೀಯತೆ ಮತ್ತು ನಮ್ಮ ಚಿಂತನೆಗೆ ಸರಿಯಾಗಿ ಯಾವ ಕಡೆ ನಿಲ್ಲಿಸಬೇಕು, ಸೌಂಡ್ ಎಷ್ಟು ಬೇಕು, ಅದು ನಮಗೆ ಮಾನವೀಯತೆಗೆ ಬಿಟ್ಟದ್ದು. ಅದು ಒಂದು ಕಡೆಗೆ ಆಸ್ಪತ್ರೆ ಇದೆ, ಕಡಿಮೆ ಮಾಡೋಣ. ಮಸೀದಿ ಇದ್ರೂ ಕಡಿಮೆ ಮಾಡಲೇಬೇಕು. ದೇವಸ್ಥಾನ ಇದ್ರೂ ಚರ್ಚ್ ಇದ್ರೂ ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ನಾವು ಆ ಥರ ಮಾಡಿದಾಗ ಮಾತ್ರ ವ್ಯವಸ್ಥೆ ಸರಿಯಾಗಬಹುದು. ನೋಡಿ, ಈಗ ಉದಾಹರಣೆಗೆ ಚರ್ಚಲ್ಲಿ ಗಂಟೆ ಎಳಿತಾರೆ. ಈ ಗಂಟೆ ಮಧ್ಯಾಹ್ನದ ಹೇಳಿದ್ರೆ ಅದು ನಿತ್ಯದ ಗಂಟೆ ಅಂತ ಗೊತ್ತಾಗ್ತದೆ. ಅಲ್ಲದ ಸಮಯದಲ್ಲಿ ಗಂಟೆ ಬಂದಾಗ ಎಲ್ಲರಿಗೂ ಗೊತ್ತಾಗ್ತದೆ ಒಂದು ಮರಣ ಆಗಿದೆ, ಒಂದು ಏನೋ ಆಗಿದೆ. ನೋಡಿ ಈ ಸೂಕ್ಷ್ಮತೆ ನೋಡಿ. ಈ ಶಬ್ದಗಳು ಯಾವತ್ತೂ ಅನೇಕ ಶಬ್ದಗಳು, ಕೆಲವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥ ಶಬ್ದಗಳು ಇದೆ. ಶಂಖನಾದ ಇರ್ಬೋದು, ಘಂಟನಾದ ಇರ್ಬೋದು, ಇದೆಲ್ಲ ನಾದಕ್ಕೂ ವೈಜ್ಞಾನಿಕವಾದ ಕಾರಣಗಳಿದೆ. ಆದ್ದರಿಂದ ದಯವಿಟ್ಟು ಈ ನಾಟಕ ಆಟ ಒಂದಷ್ಟು ಬಡ ಕುಟುಂಬಗಳು ಬದುಕುವ ಪರಿಸ್ಥಿತಿ, ಈ ಸಮಸ್ಯೆಯಿಂದ ದೊಡ್ಡ ಗೊಂದಲ ಒಂದು ಸೃಷ್ಟಿಯಾಗ್ತದೆ ಖಂಡಿತ. ಇದು ಬಡ್ಡೂರವರೇ ಈಗ ತಮ್ಮಣ್ಣ ಶೆಟ್ಟಿಯವರು ಹೇಳಿರುವಂಥ ವಿಚಾರಗಳು ಈಗ ದೇವಸ್ಥಾನದಲ್ಲೋ ಮಠ ಮಂದಿರಗಳಲ್ಲೋ ಪ್ರವಚನಗಳು, ಸುಪ್ರಭಾತಗಳು ನಿರಂತರವಾಗಿ ನಡೀಲಿ ಅಂತ ಮುಸಲ್ಮಾನರಿಗೆ ಸಮಸ್ಯೆ ಉಂಟಾ? ನಮಗೇನಪ್ಪ ಸಮಸ್ಯೆ? ಎಲ್ಲ ಸಮಸ್ಯೆ ಮುಸಲ್ಮಾನರಿಗೂ ಇಲ್ಲ, ಹಿಂದೂಗಳಿಗೂ ಇಲ್ಲ. ಎಲ್ಲಿ ಇಲ್ಲ, ಮುಸಲ್ಮಾನರಿಗೂ ಇಲ್ಲ, ಹಿಂದೂಗಳಿಗೂ ಇಲ್ಲ. ಅಂದರೆ ಈ ಸರ್ಕಾರ ಉಂಟಲ್ಲ, ಅಲ್ಲಿ ಅವರು ಆಲೋಚನೆ ಮಾಡಿಕೊಳ್ಬೇಕು. ಸಮಾಜಕ್ಕೆ ಧಾರ್ಮಿಕ ಚಟುವಟಿಕೆಗಳು ಬೇಕು, ಮನೋರಂಜನೆ ಚಟುವಟಿಕೆಗಳು ಬೇಕು, ಇನ್ನಿತರ ಚಟುವಟಿಕೆ ಬೇಕು. ಎಲ್ಲದಕ್ಕೂ ಮೈಕ್ ಯೂಸ್ ಮಾಡೋದು ಒಂದು ಪದ್ಧತಿಯಾಗಿ ಹೋಗಿದೆ. ಮೈಕ್ ಇಲ್ಲದೆ ಈಗ ಯಾವುದೊಂದು ಕಾರ್ಯಕ್ರಮ ಮಾಡಿದರೆ ಅದೊಂದು ಗೌಣವಾಗ್ತದೆ. ಅದು ಯಾಕೆಂದರೆ ಅದಕ್ಕೆ ಈಗಿನ ಜನ್ರೇಷನ್ ಒಗ್ಗಿಕೊಂಡು ಬಿಟ್ಟಿದೆ. ಅದು ನಡೆಯಲಿ, ಅದನ್ನು ಮೇಕಪ್ ಮಾಡಿ ಚೆಂದ ಮಾಡಬೇಕೇ ಹೊರತು ಸರ್ಜರಿ ಮಾಡಿದರೆ ಏನಾಗ್ತದೆ, ವಿಕಲಾಂಗ ಆಗ್ತದೆ. ಆ ರೂಪವನ್ನು ಕೆಡಿಸಿ ಇವರು ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಇವರು ಆಲೋಚನೆ ಮಾಡಬೇಕು, ಇಷ್ಟು ಕಲಿತವರು ಇವರು ಏನು